ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ಅಭಿಪ್ರಾಯ ತೆರಿಪಾವನ ಸ್ವಾತಂತ್ರ್ಯದ ಮಿತ್ತು ಸವಾರಿ ಮಂತೊಂದು ದೂರದು ಜಿಲ್ಲಾ ಬಿಜೆಪಿ ಕುಳ್ಳಾಳ ಜಿಲ್ಲಾಧಿಕಾರಿ ಆಫೀಸ್ ಗೇಟ್ದ ಎದುರು ಸೋಮವಾರ ಪ್ರತಿಭಟನೆ ನಡೆಪಾಣ. ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಸೋಮವಾರ ಕುಳ್ಳಾಡ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವು ಎದುರಾದ ಪ್ರತಿಭಟನೆ ನಡೆಪಾಂಡು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿರ್ದು ರಾಜ್ಯ ಸರ್ಕಾರ ಪಿರಾವುದ ಬಾಕಿಲ್ಡೆ ತುರ್ತು ಪರಿಸ್ಥಿತಿ ಜಾರಿ ಮಂತುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರವನ್ನು ದೂರುಂಡ ಅಂಚಿನ ಕ್ಲೇನು ಜೈಲಿಗೆ ಪಾಡೊಂದುಲ್ಲೇರೆಂದು ಪಂಡಿರು. ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು 23ನೇ ತಾರೀಕು ಬರುವ ಫಲಿತಾಂಶದಲ್ಲಿ ಜನತಾ ದಳಕ್ಕೆ ಒಂದು ಸ್ಥಾನವೂ ಸಿಗುವುದಿಲ್ಲ, ಕಾಂಗ್ರೆಸ್ ಹೀನಾಯವಾಗಿರ್ತಕ್ಕಂಥ ಸೋಲನ್ನ ಕಾಣ್ತದೆ ಅನ್ನುವಂಥ ಅಂಶ ಬೆಳಕಿಗೆ ಬಂದಿದೆ. ಹಾಗಾಗಿ ಮಾನಸಿಕವಾಗಿರ್ತಕ್ಕಂತಹ ತುಮುಲ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿವರ್ಗದಲ್ಲಿ ಸಿಲುಕಿದೆ. ಹಾಗಾಗಿ ಅಸ್ವಸ್ಥತೆ ಕಾಡಿದೆ. ಅಸ್ವಸ್ಥತೆ ಕಾಡಿದ ಹಾಗೆ ಮಾನಸಿಕ ಹುಚ್ಚುತನ ಪ್ರಾರಂಭ ಆಗಿದೆ. ಒಂದು ಕಡೆಯಿಂದ ಮಗನ ಸೋಲು, ಇನ್ನೊಂದು ಕಡೆಯಿಂದ ಮುಖ್ಯಮಂತ್ರಿಯ ಸ್ಥಾನದ ಉಳಿವು, ಇನ್ನೊಂದು ಕಡೆಯಿಂದ ಅಪ್ಪ ಎಲ್ಲಿ ಹೋಗ್ತಾರ ಅನ್ನುವ ಭಯ, ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನವರನ್ನು ಹೇಗೆ ಹಿಡಿದಿಟ್ಟುಕೊಳ್ಳೋದು ಅನ್ನುವಂಥ ಭಾವನೆ. ಸ್ವಾಮಿ ಇವತ್ತು ಮುಖ್ಯಮಂತ್ರಿಗಳು ಬಂದು ಆರಾಮವಾಗಿ ವಿಶ್ರಾಂತಿಯನ್ನ ಪಡಿತಾರೆ. ರಾಜ್ಯದಲ್ಲಿ ಒಂದು ಕಡೆಯಿಂದ ಬರ ಇದೆ, ಇಡೀ ರಾಜ್ಯದಲ್ಲಿ ಬರ ಆವರಣ ಆಗಿ ಬರದ ಛಾಯೆ ಮೂಡ್ತಾ ಇದೆ, ನೀರಿಗೆ ಹಾಹಾಕಾರ ಆಗ್ತಾ ಇದೆ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆ ಒಳಗೂ ಸಮೇತ ರೇಷನಿಂಗ್ ಮಾಡ್ತಾ ಇದ್ದಾರೆ. ಯಾವ ಮಂಗಳೂರು ಇಡೀ ರಾಜ್ಯಕ್ಕೆ ನೀರು ಕೊಡಬೇಕಾಗಿರ್ತಕ್ಕಂಥ ಮಂಗಳೂರಿನಲ್ಲಿ ನೀರಿನ ಬರ ಬಂದಿದೆ. ನೀವು ಆರಾಮವಾಗಿ ಪಕ್ಕದ ಉಡುಪಿ ಜಿಲ್ಲೆಯಲ್ಲಿದ್ರಿ, ಒಂದೇ ಒಂದು ಅಧಿಕಾರಿಗಳ ಸಭೆ ಕರೆಯಲಿಲ್ಲ ಮಂಗಳೂರಲ್ಲಿ ಏನಾಗಿದೆ ಅಂತ ಯೋಚನೆ ಮಾಡದಂತ ಮುಖ್ಯಮಂತ್ರಿಗಳು. ನೀವು ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇತ್ತು, ಹೇಗೋ ಆರಾಮವಾಗಿ ವಿಶ್ರಾಂತಿ ಪಡೆದಿದ್ರಿ. ಮಂಗಳೂರಿನಲ್ಲಿ ಯಾಕೆ ನೀರಿನ ಸಮಸ್ಯೆ ಆಯ್ತು? ನಮ್ಮ ಹಿರಿಯರಾಗಿದ್ದ ಮೋನ ಭಂಡಾರಿ ಹೇಳಿದ್ರು, ನಾಡ್ತಾನೆ ಇವತ್ತು ಮಂಗಳೂರಿನಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಬಂದಿದ್ರೆ ಇದಕ್ಕೆ ಕಾಂಗ್ರೆಸ್ಸೇ ಕಾರಣ, ಸಿದ್ದರಾಮಯ್ಯ ಸರ್ಕಾರವೇ ಕಾರಣ, ರಮನಾಥ್ ರೈಯೇ ಕಾರಣ. ಯಾಕೆ? ಎತ್ತಿನ ಹೊಳೆಯನ್ನು ಪ್ರಾರಂಭ ಮಾಡಿದ ಪರಿಣಾಮ ಇವತ್ತು ನಮ್ಮ ನೇತ್ರಾವತಿಯನ್ನು ತಿರುಗಿಸುವ ಕಾರಣಕ್ಕೋಸ್ಕರ ಆಗಿದೆ. ಮುಖ್ಯಮಂತ್ರಿ ಕರಾವಳಿದ ಜನಕ್ಲೆಗೆ ಅಪಮಾನ ಹಾಪುನಂಚ ಪಾತಿರ್ವಿರು ಆಂಡ ವಿಶ್ರಾಂತಿ ತೆತೊನೆರೆ ಕರಾವಳಿಯೇ ಬೋಡು ಸರ್ಕಾರದ ಎದುರಾದ ಏರು ಪಾತಿರಂಡಲ ಜೈಲು ಕಡಪುಡ್ನ ಸ್ಥಿತಿ ಉಂಡು ಎಂದು ಪಂಡಿರು. ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಗೃಹ ಸಚಿವರಿಗೆ ಕೇಳಬೇಕು, ನಿಮ್ಮ ತಪ್ಪನ್ನ, ನಿಮ್ಮ ಕಣ್ಣನ್ನು ತಿಳಿಸಿದ್ರೆ ಇವತ್ತು ಅವರ ಮೇಲೆ ಕೇಕ್ಸ್ ಹಾಕ್ತಾ ಇದ್ರಿ, ಅವರನ್ನು ಬಂಧನ ಮಾಡ್ತಾ ಇದ್ದೀರಿ. ಯಾವ ನ್ಯಾಯ ಸ್ವಾಮಿ ಇದು? ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಹೇಳುವಂತ ಅಧಿಕಾರ ಸಾರ್ವಜನಿಕರಿಗೆ ಇದೆಯೋ ಇಲ್ಲವೋ ಅಂತ ಹೇಳುವಂತ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರ್ತಾ ಇದೆ. ಇವತ್ತು ಸಾರ್ವಜನಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ತಪ್ಪುಗಳು, ಸರ್ಕಾರದ ಅನ್ಯಾಯಗಳ ಬಗ್ಗೆ ವಿರುದ್ಧವಾಗಿ ಬರೆದ್ರೆ ಇವತ್ತು ನೀವು ಕೇಸು ದಾಖಲಿಸ್ತಾ ಇದ್ದೀರಿ. ನಾವು ಪ್ರಧಾನಮಂತ್ರಿಗಳ ವಿರುದ್ಧವಾಗಿ, ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ಈ ದೇಶದ ಅತ್ಯುನ್ನತ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿಯ ಬಗ್ಗೆ ಆ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ, ಆ ಬೇರೆ ಬೇರೆ ದೃಶ್ಯ ಮಾಧ್ಯಮದಲ್ಲಿ ಅವರಿಗೆ ಅವಹೇಳನ ಮಾಡುವಂತಹ ಕೆಲಸ ಕಾರ್ಯಗಳಾಗ್ತಾ ಇದೆ. ಯಾವುದಾದ್ರೂ ಒಂದು ಕೇಸನ್ನು ದಾಖಲಿಸಿದ್ದು ಎಲ್ಲಿಯಾದ್ರೂ ಒಂದು ತೋರಿಸ್ಕೊಡ್ಬೇಕು. ರವಿಶಂಕರ್ ಮಿಜರ್, ಮೋನಪ್ಪ ಭಂಡಾರಿ, ಸಂಜಯ ಪ್ರಭು, ರಾಮ್ ಅಮೀನ್ ಪಚ್ಚನಾಡಿ, ಭಾಸ್ಕರ್ ಚಂದ್ರ ಶೆಟ್ಟಿ ಇಂಚ ನಾಯಕರು ಪ್ರತಿಭಟನೆ ನಡೆಸಿದರು.